ಬೈಕಂಪಾಡಿ ಎಪಿಎಂಸಿಯಲ್ಲಿ ಹಣ್ಣು ಹಂಪಲು ಹಾಗೂ ತರಕಾರಿ ಹೋಲ್ಸೇಲ್ ವ್ಯಾಪಾರಿಗಳಿಗೆ ಈಗಾಗಲೇ ಗೋದಾಮನ್ನು ಒದಗಿಸಲಾಗಿದ್ದು ಹಣ್ಣು ವ್ಯಾಪಾರಿಗಳು ಈಗಾಗಲೇ ವ್ಯಾಪಾರ ಆರಂಭಿಸಿದ್ದಾರೆ. ತರಕಾರಿ ವ್ಯಾಪಾರಿಗಳು ಸದ್ಯಕ್ಕೆ ಗೇಟ್ ಮುಂಭಾಗ ಮಾಡ್ತೇವೆ ಎಂದು ಅವರಾಗಿ ಹೇಳಿದ್ದಾರೆ. ಹೀಗಾಗಿ ನಿನ್ನೆ ಸುರಿದಂತಹ ದಿಢೀರ್ ಮಳೆಗೆ ತರಕಾರಿ ವ್ಯಾಪಾರಿಗಳಿಗೆ ನಷ್ಟ ಆಗಿದೆ. ಎಪಿಎಂಸಿಗೆ ವರ್ಗಾವಣೆಯಾಗಿರುವ ರಕಂ ವ್ಯಾಪಾರಿಗಳಿಗೆ ಎಲ್ಲಾ ಸವಲತ್ತುಗಳನ್ನು ಸರ್ಕಾರ ಜಿಲ್ಲಾಡಳಿತ ಹೇಳಿದ ಹಾಗೆ ಒದಗಿಸಿದೆ. ಮಳೆಗಾಲ ಆರಂಭವಾಗುವ ಮುನ್ಸೂಚನೆ ಇರೋದ್ರಿಂದ ಗೋದಾಮುಗಳನ್ನು ಇನ್ನಾದರೂ ತರಕಾರಿ ರಕಂ ವ್ಯಾಪಾರಿಗಳು ಬಳಸಿಕೊಳ್ಳಬೇಕು ಅಂತ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ವೆಜಿಟೇಬಲ್ ವೆಂಡರ್ಸ್ ಯಾರಿದ್ದಾರೆ ಅವರಿಗೆ ಸಹ ನಾವು ಒಳಗಿನ ಗೋಡಾಮುಗಳಲ್ಲಿ ಲಿಸ್ಟಿಂಗ್ ಅನ್ನು ಮಾಡಿದ್ದೇವೆ, ಅವರಿಗೆ ಅಲಾಟ್ಮೆಂಟ್ ಅನ್ನು ಮಾಡಿದ್ದೇವೆ. ಅವರೇ ಖುದ್ದಾಗಿ ನಮಗೆ ಲೆಟರ್ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನಮಗೆ ಈಗ ಸಡನ್ ಆಗಿ ಹೋಗ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಸಮಯ ಬೇಕು, ಆದ ನಂತರ ನಾವು ಗೋದಾಮಿಗೆ ಶಿಫ್ಟ್ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಂದು ವೇಳೆ ಇವರು ಸಹ ನಮ್ಮ ಫ್ರೂಟ್ ಸೆಲ್ಲರ್ಸ್ ಯಾರಿದ್ದಾರೆ ಅವರ ಹಾಗೆ ಒಂದು ವೇಳೆ ಶಿಫ್ಟ್ ಮಾಡಿದರೆ ಏನೂ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಈ ವಿಷಯಗಳನ್ನು ಇವರು ಕಾಂಗ್ರೆಸ್ನವರ ಅಥವಾ ಇವರು ರಾಜಕಾರಣಿಗಳೆಲ್ಲ ತಿಳಿದುಕೊಳ್ಳದೆ ಬಾಯಿ ಬಂದ ಹಾಗೆ ಮಾತಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಸಂಯಮದಿಂದ ವಿಷಯವನ್ನು ನೋಡಿಕೊಂಡು ಮಾತಾಡೋದು ಒಳಿತಂತ ಎಲ್ಲ ಹಿರಿಯರು ಮತ್ತು ಮಾಜಿ ಶಾಸಕರುಗಳು ಯಾರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಮ್ಮೆ ನೀನು ವ್ಯವಸ್ಥೆಯನ್ನು ನೀವು ನೋಡಿಕೊಂಡು ಏನಾಗಿದೆ ಅನ್ನೋ ಅರಿತುಕೊಂಡು ಆಮೇಲೆ ಮಾಡೋದು ಒಳ್ಳೆಯದು.